ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಪದವಿ ಪೂರ್ವ ಕಾಲೇಜ್ ಭ್ರಮರ ಇಂಚರ ನುಡಿ ಹಬ್ಬ ಉದಿಪನ ಎಡ್ಡೆ ಬೂಕು ಪೇಪರ್ ಓದುದು ಗೇನ ಹೆಚ್ಚ ಮಲ್ತೊನಲ್ಲಿ ಪಾಠಬೂ ಕುಡ್ದು ಮಾತು ತಿರಿಯುನಿರೆ ಸಾಧ್ಯಜ್ಜಿ ಶ್ರೀಧರ್ ಡಿಎಸ್. ಕುಡ್ಲಡು ಬಿಜೆಪಿ ರಾಜ್ಯ ಪ್ರಕೋಷ್ಠದ ಚಿಂತನ ವರ್ಗ ಮುಗಿತಲ್ಲ. ಆಡಳಿತ ವ್ಯವಸ್ಥೆಡೆ ನಮ್ಮ ಬದಲಾವಣೆ ಕನೋಡಾತಂಡು ದುಂಬುದ ಆಡಳಿತದಕ್ಲು ಯೋಜನೆಗಳಿಗೆ ವಿರೋಧಿಲಾದಿತ್ತೇರು ಬಿಎಲ್ ಸಂತೋಷ್. ಕುಡ್ಲ ಕೋಡಿಕಲ್ದ ನಾಗಬನತ ನಾಗನಕಲ್ ದೆತ್ತು ದಕ್ಕದು ಅಶುದ್ಧ ಮಲ್ತನ ಆರೋಪಿಯನ್ನು ತುರ್ತು ಬಂಧನ ಮಲ್ಪಡು ನಾಗಬನತ ಎದುರು ಶ್ರೀ ನಾಗಬ್ರಹ್ಮ ದೈವರಿನ ಸೇವಾ ಸಮಿತಿ ನೀಡಿಟ್ಟು ಭಕ್ತರ್ನ ಪ್ರತಿಭಟನೆ. ದೇಶದೊರ್ಮೆಡೆ 110 ಶಾಖೆಲು ಪುನಃ ಪಿರ್ಮೆದ ಸಂಸ್ಥೆ ಅಜ್ಫನ್ ಡೇಟ್ಸ್ ಅಂಡ್ ನಟ್ಸ್ ಕುಡ್ಲದ ಅತ್ತಾವರುಡು ಕುಡ್ಲದ ರಡ್ಡನೇ ಶಾಖೆ ಉದಿಪನ. ವಾರ್ತೆ ವಿವರ. ಪಾಠ ಬುಕ್ ಕುಡ್ದು ಮಾತು ತೆರೆಯುನಿರೆ ಸಾಧ್ಯ ಇಜ್ಜಿ ಎಡ್ಡೆ ಬೂಕು ಪೇಪರ್ ಓದುದು ಗೇನ ಹೆಚ್ಚ ಮಲ್ತೊನಲ್ಲಿ ಜವಂದಿ ಬೂಕುದ ಪ್ರೀತಿ ಬುಲೆಪಾನೊಡೊಂದು ಸಾಹಿತಿ ವಿದ್ವಾಂಸರು ಪ್ರಸಂಗಕರ್ತಿರ್ಲ ಆದುಪುನ ಶ್ರೀಧರ ಡಿಎಸ್ ಪಂತೇರು. ಕಟೀಲ್ ಪದವಿ ಪೂರ್ವ ಕಾಲೇಜ್ ಸಭಾಂಗಣಗಳು ಶನಿವಾರ ಭ್ರಮರ ಇಂಚರ ನುಡಿ ಹಬ್ಬ ಬುಕ್ಕ ತುಳು ಉಚ್ಚೆಯೋಡು ನುಡಿ ಹಬ್ಬದ ಗುರುಕಾರ್ಮ ವಹಿಸಿದ ಆರಪಾತೇರಿಯರು. ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆಯ ಸಂಯೋಜನೆಡೆ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಪದವಿ ಪೂರ್ವ ಕಾಲೇಜದ ಶ್ರೀ ವಿದ್ಯಾ ಸಭಾಂಗಣಗಳು ರಡ್ಡು ದಿನದ ಭ್ರಮರ ಇಂಚರ ನುಡಿ ಹಬ್ಬ ಬುಕ್ಕ ತುಳು ಉಚ್ಚಯ ನಡೆತಂದುಂಡು. ಸಾಹಿತಿ ಪ್ರಸಂಗಕರ್ತೆರು ಶ್ರೀಧರ ಡಿಎಸ್ ಗುರುಕಾರ್ಮೆಡ್ ನುಡಿ ಹಬ್ಬ ಉದಿಪನಾಂಡು. ನನ್ನ ಮನಸ್ಸು ಕನ್ನಡ. ಶ್ರೀಧರ ಡಿಎಸ್ ಗುರುಕಾರ್ಮೆದ ಪಾತಿರ ಪಂಡದು ಪಾಠ ಬೂ ಕುಡ್ದು ಮಾತು ತೆರೆಯರು ಸಾಧ್ಯ ಇಜ್ಜಿ ಎಡ್ಡೆ ಬೂಕು ಪೇಪರ್ ಓದುದು ಗೇನೆ ಹೆಚ್ಚ ಮಲ್ತೊನಲ್ಲಿ ಜವಂದಿ ಬೂಕುದ ಪ್ರೀತಿ ಬುಲೆಪಾವನೋಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡು ತುಳು ಕನ್ನಡ ಭಾಷೆ ಎಡ್ಡೆ ಬುಲೆದು ಬರಿಯರೆ ಮುಲ್ಪದ ಭಾಷೆ ಅಭಿಮಾನಿನ ಮಲ್ಲ ಕೂಡಿಗೆ ಉಂಡು ಪಂಡೇರು. ಕಟೀಲ್ ತೆನ್ಕಾಯಿ ತಿಟ್ಟದ ಆಟಗೂ ಅಪ್ಪೆ ಇಲ್ಲಿ ಮುಲ್ಪ ಉಡಿಪುದಂಚ ಜೂಕ್ಲೆಗೆ ಯಕ್ಷಗಾನದ ಬರವು ಸಂಸ್ಥೆ ಕಟ್ಟದು ಯಕ್ಷ ಬರವು ಕಲ್ಪಾದು ಇಡೀ ಯಕ್ಷಗಾನನು ಬುಲೆಪೇರ ಸಾಧ್ಯ ಉಂಡು ಶ್ರೀಧರ ಡಿಎಸ್ ಪಂಡೇರು. ಓದುವ ಹವ್ಯಾಸ ನಮ್ಮ ಯುವಜನಾಂಗದಲ್ಲಿ ತೀವ್ರವಾಗಿ ಕಡಿಮೆಯಾಗುತ್ತಿದೆ. ಪರಿಣಾಮವಾಗಿ ಪುಸ್ತಕ ಸಂಸ್ಕೃತಿಯೂ ಕೂಡ ಅಳಿತಾ ಇದೆ. ಪುಸ್ತಕೋದ್ಯಮ ಅವನತಿಗೆ ಹೊಂದಿದೆ ಇತ್ಯಾದಿ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಹೆಚ್ಚಾಗಿ ಎಲ್ಲ ಮಕ್ಕಳಲ್ಲಿಯೂ ನಾವು ಕಾಣೋದು ಈಗ ಮೊಬೈಲು, ಕರ್ಣಯಕ್ಷಿ ಇದನ್ನಿಟ್ಟುಕೊಂಡು ಬಿಟ್ಟರೆ ಸಕಲವೂ ತಿಳಿಯುತ್ತದೆ ಎಂಬಂಥ ತಿಳಿಯಬಹುದು. ಆದರೆ ಅದನ್ನು ಕೂಡ ನಾವು ಸರಿಯಾಗಿ ಬಳಸಿಕೊಂಡಲ್ಲಿ ಅಲ್ಲಿಯೂ ಸಾಹಿತ್ಯ ನಿರ್ಮಾಣ ಸಾಧ್ಯ ಇದೆ, ಬೇಕಾದಷ್ಟಿದೆ. ಆದರೆ ನಿಮ್ಮಲ್ಲಿ ನನ್ನ ಒಂದು ವಿನಂತಿ ಅಂದರೆ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಓದುವುದು ಎಂದರೆ ನಾನು ಶಾಲಾ ಪಠ್ಯಗಳನ್ನು ನೀವು ಓದ್ತೀರಿ, ಕಟೀಲು ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವೂ ತರ್ತಾರೆ, ನನಗೆ ಗೊತ್ತುಂಟು, ನಾನು ಅದನ್ನು ಹೇಳ್ತಾ ಇಲ್ಲ. ಓದುವ ಸಂಸ್ಕೃತಿ ಎಂದರೆ
ಒಂದು ಪುಸ್ತಕವನ್ನು ಓದುವುದು ಎಂದರೆ ವಿದ್ಯಾರ್ಥಿಗಳೇ ಒಬ್ಬ ವ್ಯಕ್ತಿಯನ್ನು ಓದಿದಂತೆ. ಕಾರಂತರನ್ನು, ಕುವೆಂಪುವರನ್ನು ನೀವು ಯಾರನ್ನು ಓದ್ತೀರಿ ಅವರ ಬದುಕಿನ ಅನುಭವಗಳು ಆ ಪುಸ್ತಕದಲ್ಲಿ ಅಕ್ಷರ ರೂಪದಲ್ಲಿ ಬರೆಯಲ್ಪಟ್ಟಿರುತ್ತವೆ. ನೀವು 10 ಪುಸ್ತಕ ಓದಿದರೆ 10 ಸಾಹಿತಿಗಳನ್ನು ಓದಿದರೆ 10 ಸಾಹಿತಿಗಳ ಚಿಂತನೆಗಳನ್ನು ನೀವು ಓದಿದ ಹಾಗೆ, ಅದು ನಿಮಗೆ ಕರಗತವಾದ ಹಾಗೆ. ಆದ್ದರಿಂದ ಯಾವ ಕಾಲಕ್ಕೂ ಈ ಓದುವ ಹವ್ಯಾಸ ಎಂಬುದೊಂದನ್ನು ಬಿಟ್ಟು ಕೊಡದೆ ಬೆಳೀಬೇಕು. ನಮಗೇನೋ ಒಂದು ಸುಸಂದರ್ಭ, ಎಲ್ಲ ಶಾಲೆಯ ಮಕ್ಕಳು ಉಪನ್ಯಾಸಕರೆಲ್ಲ ಸೇರಿ ಮಾಡುವಂತಹ ಸಭೆ ಬಹಳ ಅತ್ಯಂತ ಶೋಭಾಯಮಾನವಾಗಿದೆ. ಇಂತಹ ಸಭೆಗಳು ನಿತ್ಯ ನಿರಂತರ ಕಟೀಲಿನಲ್ಲಿ ನಡೆಯಲಿ ಅಂತೇಳಿ ಮೊದಲಾಗಿ ನಾನು ದೇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನಂತ ಹೇಳಿದರೆ, ಈಗ ನಾವು ಇದಕ್ಕೆ ಒಂದು ಕನ್ನಡದಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದಂತಹ ಈ ಭ್ರಮರ ಇಂಚರ ನುಡಿಯನ್ನು ನಾನು ಬಹಳಷ್ಟು ಸಂತೋಷದಿಂದ ನೋಡ್ತಾ ಇದ್ದೇನೆ. ಇದು ಇಂತಹ ಈ ಸಭೆ ನಮ್ಮ ಕನ್ನಡ ಮಾತೆಯ ಒಂದು ದೊಡ್ಡ ಕೊಡುಗೆ ಆಗಲಿ, ಈ ಕಟೀಲಿನ ಒಂದು ಪ್ರಾರಂಭವಾದಂತಹ ಈ ಕರ್ತವ್ಯ ಮುಂದೆ ಎಲ್ಲ ಕಡೆಗಳಲ್ಲಿ ನಡೆಯಲಿ, ಶ್ರೀದೇವಿ ಸಂಪೂರ್ಣ ಅನುಗ್ರಹಿಸಲಿ ಅಂತ ಹೇಳಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸ್ತಾನೆ. ಪದವಿ ಕಾಲೇಜು ಎಕ್ಕರ್ ವಿಜಯ್ ಯುವ ಸಂಗಮದ ಕಟ್ಟನ ಅಶೋಕವನನು ಉದ್ಯಮಿ ಯಾದವ ಕೋಟೆಯನ್ನು ಪೆರುಮುದೆ ಉದೀಪನ ಮಲ್ತೀರು. ಕಟೀಲ್ ಪದವಿ ಕಾಲೇಜು ಉದ್ಯಮಿ ಗಿರೀಶ್ ಶೆಟ್ಟಿ ನುಡಿಪರ್ಬದ ಮೆರವಣಿಗೆ ಉದೀಪನ ಮಲ್ತೀರು. ಉದ್ಯಮಿ ದೊಡ್ಡಯ್ಯ ಮೂಲ್ಯ ಬಾವುಟಯ್ಯರಾಯರು. ಕಟೀಲ್ ವಾಸುದೇವ ಆಸರಣ್ಣ ಆಡಳಿತ ಮುಕ್ತೇಸರರು ಸನತ್ ಕುಮಾರ್ ಶೆಟ್ಟಿ, ಉದ್ಯಮಿಲೈನ ಪುರುಷೋತ್ತಮ ಶೆಟ್ಟಿ ಬುಕ್ಕ ಧನಂಜಯ ಶೆಟ್ಟಿಗರ್, ಈಶ್ವರ ಕಟೀಲ್, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಉಮೇಶ್ ರಾವ್ ಎಕ್ಕರ್, ಸುಂದರ ಪೂಜಾರಿ, ಡಾಕ್ಟರ್ ಪದ್ಮನಾಭ ಭಟ್ ಎಕ್ಕರ್, ಬಿಪಿನ್ ಪ್ರಸಾದ್ ಶೆಟ್ಟಿ, ಕಟೀಲ್ ಹರಿನಾರಾಯಣದಾಸ ಆಸರಣ್ಣ ಪಾಲ್ದೆ ತುಂಡಿರು. ಕನ್ನಡ ಭುವನೇಶ್ವರಿ ಮೆರವಣಿಗೆ, ಬೂಕ್ಲಿನ ಪ್ರದರ್ಶನ, ವಸ್ತು ಪ್ರದರ್ಶನ ಇಂಚ 2 ದಿನ ಕಟೀಲ್ ಪರಿಸರಡು ತುಳು ಕನ್ನಡದ ಜಾತ್ರೆ ರೈಸೊಂದುಂಡು. ಆಡಳಿತ ವ್ಯವಸ್ಥೆಡು ನಮ್ಮ ಬದಲಾವಣೆ ಕನವಡಾತನು ನಮ್ಮ ಎಂಚಿನ ಉಂಡ ಅವೇನು ತೋಜಾ ಒಂದು ಬೇಲೆದ ಅವಕಾಶ ಸೃಷ್ಟಿ ಮಲ್ತದೆ. ದುಂಬರಿಯೋಡೊಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯಂತಿರು BL ಸಂತೋಷ್ ಪಂತೇರು. ಕುಡ್ಲಾಡ್ ನಡತಿನ ಬಿಜೆಪಿ ರಾಜ್ಯ ಪ್ರಕೋಷ್ಠದ 2 ದಿನದ ಚಿಂತನ ವರ್ಗುಡು ಶನಿವಾರ 6 ಮುಗಿತಲ ಭಾಷಣ ಮಲ್ತೇರು. ರಾಜ್ಯ ಬಿಜೆಪಿ ಪ್ರಕೋಷ್ಠಲಿನ 2 ದಿನದ ಚಿಂತನ ವರ್ಗ ಕುಡ್ಲದ ಟಿವಿ ರಮಣಪಯ್ಯ ಹಾಲ್ಡ್ ನಡೆತದು ಅವಿತ ಮುಗಿತಲ ಶನಿವಾರ ಅಟಣೆ ಆದಿತ್ತಂಡು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯಂತಿರು BL ಸಂತೋಷ್ ಮುಗಿತಲ ಭಾಷಣ ಮಲ್ತೇರು. ಈ ದೇಶದ ಹೆಚ್ಚಿನ ಯೋಜನೆಲೆಗ್ ಈ ದುಂಪು ಆಡಳಿತ ಮಲ್ತನಕ್ಲು ವಿರೋಧಿಲಾದಿತ್ತೇರು. ಆಡಳಿತ ವ್ಯವಸ್ಥೆ ನಮ್ಮ ಬದಲಾವಣೆ ಕನೋಡಾತಂಡು ಅಣ್ಣ ನಮ್ಮ ಎಂಚಿನ ಉಂಡ ಅವೇನ್ ತೋಜದು ಬೇಲೆ ಸೃಷ್ಟಿ ಮಲ್ತಂದು ಲೋಕುಡು ನಂಕ್ ಬೋಡಾಯಿನ ತಾನಮಾನ ತೋಜಾ ಒಂದು ಬುಲೆ ಒಡಾತಂಡು. ಬಜಿ ದುಡ್ಡುಗೂ ಬೆಲೆ ಆಯ್ತು, ಮನುಷ್ಯತ್ವದ ಬೆಲೆಕ್ ಅಕ್ಲಿನ ಕೆಲಸ ಕಾರ್ಯಗೂ ಬೆಲೆ ಕೊರಡೊಂದು BL ಸಂತೋಷ್ ಪಂಡೇರು. ನಾವು ಇವತ್ತು ಮುಕ್ತ ಅಂತ ಹೇಳಿದ್ರೆ ಆ ಯೋಜನೆಗಳಿಂದ ಮುಕ್ತವಾಗಿರ್ತಕ್ಕಂಥ ದೇಶ, ಸಮಾಜ, ಆಡಳಿತ ವ್ಯವಸ್ಥೆ ನಾವು ಮುಕ್ತಾಯ ಮಾಡಬೇಕು. ಏನು ತಗೊಂಡು ಬಂದರು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಒಂದು ಪಶ್ಚಿಮದ ಮಾಡೆಲ್ ತಗೊಂಡು ಬಂದರು. ನಮ್ಗೆ ಹೊಂದದೇ ಇಲ್ಲ ಅದು. ನಮಗೆ ಬೇರೆಯವರು ಹೊಂದೋದಿಲ್ಲ ಅಂತಲ್ಲ, ಬೇರೆಯವ್ರದ್ದು ತಗೊಳ್ಬೇಕಾಗತ್ತೆ. ಆದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ಇದೆ ಅಂತಲೇ, ಆ ರೀತಿಯ ಆಧಾರದ ಮೇಲೆ ಎಲ್ಲರ ಕೈಗೂ ಕೆಲಸ ಕೊಡ್ತಾ, ದೇಶವನ್ನು 2 ಕಾಲುಗಳ ಮೇಲೆ ನಿಲ್ಲಿಸ್ತಾ ಅಂತಲೇ ದೇಶದ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ, ಜಗತ್ತಲ್ಲಿ ಭಾರತಕ್ಕೊಂದು ಸ್ಥಾನ ಏನಿದೆ ಅದನ್ನು ಉಳಿಸ್ಕೊಂಡು ಮತ್ತಷ್ಟು ಗೌರವವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬೇಕಾಗಿತ್ತು. ಆದರೆ ಭಾರತವನ್ನು ಭಿಕ್ಷೆ ಮಾಡಿಬಿಡುವಂಥ ದೇಶ ಮಾಡಿಟ್ರು. ಭಾರತವನ್ನು ಭಿಕ್ಷೆ ಬಿಡುವಂಥ ದೇಶ ಮಾಡಿಟ್ರು. ಹೇಳ್ತಾರೆ, ನಾವು ಆ ಕಾಲೇಜ್ ಶುರು ಮಾಡಿದ್ವಿ, ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಈ ಇನ್ಸ್ಟಿಟ್ಯೂಟ್ ಶುರು ಆಯಿತು, ಮತ್ತೊಂದು ಇನ್ಸ್ಟಿಟ್ಯೂಟ್. ನಮ್ಮೇ ಕೊರೋನಾ ಕಾಲದಲ್ಲಿ ಮೂಗಿಗೆ ಮತ್ತು ಬಾಯಿಗೆ ಸ್ಯಾಂಪಲ್ ತಗೋತಿದ್ರಲ್ಲ, ಸ್ವಾಬ್ ಅಂತ ಕರೀತಿದ್ರಲ್ಲ, ಆ ಸ್ವಾಬ್ ಮಾಡೋ ಫ್ಯಾಕ್ಟರಿ ನಮ್ಮ ದೇಶದಲ್ಲಿ ಇರಲಿಲ್ಲ. ಪುರುಷೋತ್ತಲ್ಲಿ ರಾಜಕಾರಣ ಮಾಡಿದ್ರೆ, ಪುರುಷೋತ್ತಲ್ಲಿ ಆಡಳಿತ ಮಾಡಿದ್ರೆ ಹೇಗಿರಬೇಕು ಹಾಗೆ 65 ವರ್ಷ ನಡೆಸಿದ್ರು ಅಂತಾರೆ. ಟೈಮ್ ಸಿಕ್ಕಿದಾಗ ಆಡಳಿತ ಮಾಡೋದು, ಆಡಳಿತ ನಡೆಸೋಕೆ ಟೈಮ್ ಕೊಡೋದು ಬೇರೆ, ಟೈಮ್ ಸಿಕ್ಕಿದಾಗ ಆಡಳಿತ ಮಾಡೋದು ಬೇರೆ. ಟೈಮ್ ಸಿಕ್ಕಿದಾಗ ಆಡಳಿತ ಮಾಡಿ ದೇಶದಲ್ಲಿ ಏನು ವ್ಯವಸ್ಥೆಯನ್ನು ಹದಗೆಡಿಸಿತ್ತು ಅಂತಂದರೆ, ಆ ಕಾಂಗ್ರೆಸ್ನ ಮಾನಸಿಕತೆಯಿಂದ ದೇಶವನ್ನು ಮುಕ್ತ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವ್ರನ್ನ ರಾಜಕೀಯದಿಂದ ಹೊರಗೆ ಹಾಕಬೇಕು ಅಂತಲ್ಲ, ಕಾಂಗ್ರೆಸ್ ಒಂದು ಚಿಂತನೆ ಅಂತ, ಒಂದು ಚಿಂತನೆ ಈ ದೇಶದ ಬಹುತೇಕ ಯೋಜನೆಗಳಿಗೆ ವಿರುದ್ಧವಾಗಿದ್ದಂಥ ಒಂದು ಚಿಂತನೆ ಅಲ್ಲ, ಬಹುತೇಕ ಯೋಜನೆಗಳು. ನಾವು ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಬಂದಿದ್ದೀವಿ ಅಂತಂದರೆ, ರಾಜಕಾರಣದಲ್ಲಿ ಜಾತಿ ಬೇಡವಾ ಅಂತ, ಜಾತಿ ಬೇಕು ಅಂತಂದರೆ, ಆದರೆ ಜಾತಿವಾದ ಬೇಕಾ ಅಂತ ಕೇಳಿದ್ರೆ ಜಾತಿವಾದ ಬೇಡ. ಲೋಕಸಭಾ ಸದಸ್ಯರು ಅಂಚನೆ ರಾಜ್ಯ ಬಿಜೆಪಿ ಗುರುಕಾರ ರಾಯನ ನಳಿನ್ ಕುಮಾರ್ ಕಟೀಲ್, ಮಂತ್ರಿ ರೈನ ಎಸ್ ಅಂಗಾರ ಬುಕ್ಕ ಕೋಟ ಶ್ರೀನಿವಾಸ ಪೂಜಾರಿ, ಬಿಜೆಪಿ ಜಿಲ್ಲಾ ಗುರುಕಾರ ಸುದರ್ಶನ ಮೂಡಬಿದ್ರೆ ಕಾರ್ಯಕ್ರಮ ಪಾಲ್ದೆ ತುಂಡಿರು. ಕುಡ್ಲದ ಕೋಡಿಕಲ್ಲು ನಾಗಬನತ ನಾಗನ ಕಾಲ ಲಕ್ಕಾದು ದಕ್ಕದು ಅಶುದ್ಧ ಮಲ್ತದ್ನ ಆರೋಪಿಲೇನು ಇಡೆಮುಟ್ಟಲ ಬಂಧನ ಮಲ್ಪನ್ ನಡೆದವರ
ಪೊಲೀಸರಿಗೆ ಎದುರಾದ ಶನಿವಾರ ನಾಗಬನತ ಎದುರು ಭಕ್ತರು ಪ್ರತಿಭಟನೆ ನಡಪಾಯರು. ಶ್ರೀ ನಾಗಬ್ರಹ್ಮ ದೈವಲಿನ ಸೇವಾ ಸಮಿತಿ ಕೋಡಿಕಲ್ ದನಿಲಿಟ್ಟು ನಡತ್ನ ಪ್ರತಿಭಟನೆದ ಪೊರ್ತುಡು ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜಾಗೆಗೆ ಭೇಟಿ ಕೊಡ್ತಿದ್ದರು. ಕುಡ್ಲ ಕೋಡಿಕಳ್ಳು ನಾಗಬನತ ನಾಗನ ಕಲ್ಲು ದಕ್ಕದನ ಆರೋಪಿನ ಬಂಧನ ಮಲ್ಪನ್ನ ಪೊಲೀಸರಿನ ಎದುರಾದ ಶನಿವಾರ ಕೋಡಿಕಲ್ ನಾಗಬನತ ಕೈತಲ್ ಶ್ರೀ ನಾಗಬ್ರಹ್ಮ ದೇವಲಿನ ಸೇವಾ ಸಮಿತಿ ಕೋಡಿಕಲ್ ದನಿಲಿಟ್ಟು ಪ್ರತಿಭಟನೆ ನಡಪಾಯರು. ನಾಗಬನದ 13 ಕಾಲದೆಡೆ ಒಂಜಿನ ಕಿಡಿಗೇಡಿರು ದೆತ್ತಿದಾಕದು ಅಶುದ್ಧ ಮಲ್ತದೆತ್ತಿರು. ಈ ಸಂಗತಿ ಅದು ಪಾಕದಿನ ಕರೆಂಡಲ ಆರೋಪಿನಿಂದ 10 ಜೀರಿಂದ ಜಾಗಿಗೆ ಬತ್ತಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರೆಗ್ ಭಕ್ತರು ಪ್ರಶ್ನೆ ಮಲ್ತೇರು. ಆರೋಪಿನ ಬಂಧನ ಮಲ್ಪುವಂದು ಪಾತರ ಕೊರಡೊಂದು ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್ ಪೊಲೀಸ್ ಕಮಿಷನರ್ ರೆಗ್ ಒತ್ತಾಯ ಮಲ್ತೇರು. ಜಿಲ್ಲೆಡು ಇಂಚಿಪದ ದಿನಕ್ಲೆಡು ದೈವಸ್ಥಾನ ಅಶುದ್ಧ ಮಲ್ಪನ ಹೆಚ್ಚೊಂದುಂಡು ಶರಣ್ ಪಂಪ್ವೆಲ್ ಏವರ ತೋಜಾಯರು. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ, ಡಿಸಿಪಿ ಹರಿರಾಮ್ ಶಂಕರ್ ಬೊಕ್ಕ ಪಾಕಜನ ನಾಯಕರು ಜಾಗಿಡಿತೀರು. ಈ ಪೊರ್ತುಡು ಒವ್ವೇ ಬೋಡ್ಚಾಂದಿ ಸಂಗತಿ ನಡಪಂದಂಚ ಪೊಲೀಸ್ ಬಂದೋಬಸ್ತ್ ಇತ್ತಂಡು. ನಾಗಬನತ ಎದುರುಡು ಭಕ್ತರು ಹನುಮಾನ್ ಚಾಲಿಸ ಬೊಕ್ಕ ಭಜನೆ ಪಣದು ಪ್ರತಿಭಟನೆ ಮಲ್ತೇರು. ಪತ್ತೆ ಮಾಡೋದು ನಮ್ಮ ಉದ್ದೇಶ. ನೀವೆಲ್ಲ ಸಹಕಾರ ಮಾಡಿ. ಮತ್ತು ನಿಮಗೆ ಎಷ್ಟು ನಾಗಬನ ಇರ್ಬೋದು, ದೈವಸ್ಥಾನಗಳು, ಅದರಲ್ಲಿ ಎಷ್ಟು ವಿಶ್ವಾಸ ಇದೆ ಮತ್ತು ನಂಬಿಕೆ ಇದೆ ಅನ್ನೋದು ನಾನು ಲಾಸ್ಟ್ 8 ತಿಂಗಳು ನೋಡಿದ್ದೀನಿ. ಸಡನ್ನಾಗಿ ಬೇರೆ ಭಾಗದಿಂದ ಬಂದು ಇಲ್ಲೇನು ಗೊತ್ತಿಲ್ಲ ಅಂತ ಇರೋದೆಲ್ಲ ನಾವು ಸಾಕಷ್ಟು ಜನಸಾಮಾನ್ಯರು ಸರ್. 1-2 ಘಟನೆ ಆದರೆ ತೊಂದರೆ ಇಲ್ಲ ಸರ್. ಇದು ಕಂಟಿನ್ಯೂ ಇದೇ ಒಂದು ವೇಳೆ ಚರ್ಚ್ ಆಗಿದ್ರೆ, ಮಸೀದಿ ಆಗಿದ್ರೆ ಏನಾಗ್ತಿತ್ತು ಸರ್? ಒಂದ್ಸಲ ಯೋಚನೆ ಮಾಡಿ ಸರ್. ಅಲ್ಲಿ ಈ ಕಳ್ಳತನ ಮಾಡಲಿಕ್ಕೆ ಎದರ್ತಾರೆ, ಅದರ ಗೇಟಿನ ಒಳಗೆ ಹೋಗ್ಲಿಕ್ಕೆ ಎದರ್ತಾರೆ. ಅಂದರೆ ಇದು ಹಿಂದೂಗಳಿಗೆ ಹಾಗಾದರೆ ಏನು ಬೇಕಾದರೂ ಮಾಡ್ಬೋದಾ? ಇದು ನಿಮ್ಮದು ಉತ್ತರ ನಮಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಕಳೆದ ಇದರಲ್ಲಿ ಕೂಡ ಇದೇ ರೀತಿ ನೀವು ಹೇಳಿದ್ದೀರಿ. ನಿಮ್ಮೇಲೆ ಅಲ್ಲ ನಾನು ಹೇಳ್ತಿರೋದು, ನೀವು ತನಿಖೆ ಸರ್, ನೀವು ತನಿಖೆ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈಗ ಎಲ್ಲ ಕೇಸ್ಗಳಲ್ಲೂ ನಾವು ಸೈಂಟಿಫಿಕ್ ಆಗಿ ಮತ್ತು ಟೆಕ್ನಿಕಲ್ ಆಗಿ ಹ್ಯೂಮನ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು, ನಿಮ್ಮಲ್ಲೇ ಎಷ್ಟೋ ಜನ ಇವಾಗ ಹಿಂದೆ ಕೂಳೂರ ಹತ್ರ ಆಯ್ತಲ್ಲ, ಅದಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಹಿಡಿದು ಸುತ್ತಮುತ್ತ ಅಕ್ಕಪಕ್ಕ ಮನೆಗಳಲ್ಲಿ ಯಾರು ಬರ್ತಾರೋ ಅಂತ ಪ್ರತಿಯೊಂದು ಯಾವ್ಯಾವ ರೀತಿ ಪತ್ತೆ ಮಾಡೋಕ್ಕಾಗುತ್ತೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಪತ್ತೆ ಆಗೋದಿಲ್ಲ. ಇದು ನಿಲ್ಲಬೇಕು ಇಲ್ಲಿಂದ ಮುಂದೆ ಇದು ಮುಂದುವರಿಸಬಾರ್ದು ಸರ್. ಅದಕ್ಕೋಸ್ಕರ ಕೂಳೂರು ಆಯಿತು ಸರ್, ಕೂಳೂರದು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಪಣಂಬೂರಿದು ಹೇಳಿದರೆ ನಾವು ಒಪ್ಪಿದ್ದೀವಿ, ಯಾರೋ ಒಬ್ಬ ಮಾನಸಿಕ ಮಾಡಿದ್ರೆ ಅಂತ ಹೇಳಿ ಆಯ್ತಪ್ಪ, ಮಾನಸಿಕ ಮಾಡಿರ್ಬೋದು ಅಂತ ಅಂದ್ಕೊಂಡ್ವಿ. ಆದ್ಮೇಲೆ ಅದು ಆಯ್ತು. ಅಧ್ಯಕ್ಷರು ನೋಡಿ ಪಾಪ ಕೂಗ್ತಾ ಇದ್ದಾರೆ, ಮೊನ್ನೆ ಕೇಳ್ತಾ ಇದ್ದಾರೆ, ನನಗೆ ನ್ಯಾಯ ಸಿಗಲಿಲ್ಲ, ಕೊಡ್ತಾ ಇಲ್ವ ಅಂತ ನಮ್ಮಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಾಲಯಕ್ಕೆ. ನಾವು ಮತ್ತೆ ಅವರಿಗೆ ಸೋಮವಾರದವರೆಗೆ ಟೈಮ್ ಕೊಡ್ತಿದ್ವಿ, ಅದರ ಮಧ್ಯದಲ್ಲಿ ಇದಾಯ್ತು ಸರ್. ಇದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಸಮಸ್ತ ಹಿಂದೂ ಸಮಾಜ ಇಲ್ಲಿಯ ಕೋಡಿಕಲ್ನ ಹಿಂದೂಗಳು ವಿರೋಧ ಮಾಡಿದ್ದೇವೆ. ಈಗಾಗಲೇ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಹಾಗಾಗಿ ಇದನ್ನು ಬಲವಾಗಿ ಖಂಡಿಸುತ್ತಾ ನಾನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ನಾಳೆ ಸಂಜೆ ಒಳಗಡೆ, ಅಂದರೆ 24 ಗಂಟೆಯ ಒಳಗಡೆ ಆರೋಪಿಯನ್ನು ನೀವು ಬಂಧನ ಮಾಡದಿದ್ದರೆ ಸೋಮವಾರದಂದು ಕೋಡಿಕಲ್ ಭಾಗಕ್ಕೆ ನಾವು ಬಂದಿಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ. ಹಾಗಾಗಿ ಈ ಘಟನೆ ಇನ್ನು ಮುಂದೆ ಎಲ್ಲಿಯೂ ಆಗಬಾರ್ದು. ಈ ಆರೋಪಿಗಳನ್ನು ಪೊಲೀಸರು ಶೀಘ್ರವಾಗಿ ಪತ್ತೆ ಹಚ್ಚಬೇಕು ಎಂಬ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ನಾವು ಸೋಮವಾರ ದಿವಸ ಬಂದ್ಗೆ ಕರೆ ಕೊಡ್ತಾ ಪೊಲೀಸರ ಮೇಲೆ ನಾವು ಒತ್ತಡನ ತಂದಿದ್ದೇವೆ. ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಇಡೀ ಫೋರ್ಸನ್ನು ಹಾಕಿ, ಕೆಲವು ವಿಷಯಗಳಲ್ಲಿ ಪೊಲೀಸ್ ಸರ್ಕಾರದ ಸಮಸ್ಯೆ ಬಂದಾಗ, ಕೆಲವು ಕಾವೂರಿನಲ್ಲಿ ಒಂದು ಸ್ಟ್ಯಾಬ್ ಕೇಸ್ ಆದಾಗ ಇಡೀ ಫೋರ್ಸನ್ನು ಹಾಕಿ ಅದನ್ನು 7-15 ದಿನದೊಳಗೆ ಸರಿ ಮಾಡಿದರು. ಅದೇ ರೀತಿ ಇಡೀ ಪೊಲೀಸ್ ಫೋರ್ಸನ್ನು ಹಾಕಿ, ಅದು ಇದು ಭಾಳ ಮುಖ್ಯವಾದ ವಿಷಯ. ಇದು ಜನರ ಮನಸ್ಸಿಗೆ ಘಾಸಿ ಮಾಡಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬಿರುಕು ಬಿಡಿಸುವಂಥ ಪ್ರಯತ್ನ ಸಹ ಆಗ್ತಾ ಉಂಟಂತ ಮೇಲ್ನೋಟಕ್ಕೆ ತೋರ್ತದೆ. ಎಲ್ಲ ನಮ್ಮ ಬೇರೆ ನಂಬಿಕೆಗಳ ಸ್ಥಾನಗಳೇನಿದೆ, ಬೇರೆ ಮತಗಳ ಸ್ಥಾನ ಏನಿದೆ, ಅಲ್ಲೇನಾದರೂ ಈ ರೀತಿಯ ವ್ಯವಸ್ಥೆ ಆಗಿದ್ದರೆ ಖಂಡಿತ ಇಷ್ಟರೊಳಗೆ ದೊಡ್ಡ ರೀತಿಯಲ್ಲಿ ಗಲಾಟೆ ಆಗ್ತಾಯಿತ್ತು. ಹಿಂದೂಗಳ ಮನಸ್ಸಿಗೆ, ಭಾವನೆಗಳಿಗೆ ಧಕ್ಕೆ ಬರುವಂಥ ಕೆಲಸ ಮಾಡಿದ ಕಾರಣ ಹಿಂದೂಗಳು ಬಹಳ ಸಹಿಷ್ಣುಗಳು, ನಾವು ತೊಡ್ಕೊಳ್ತೇವೆ. ಆದರೆ ನಮಗೂ ಸಹ ಒಂದು ಲಿಮಿಟ್ ಉಂಟು. ಸರ್ಕಾರ ನಮ್ಮದಿರಲಿ, ನಾವು ಆಡಳಿತ ಪಕ್ಷದಲ್ಲಿ ಏನೇ ಇರಲಿ, ನಮ್ಮ ಹಿಂದೂಗಳ ಮನಸ್ಸಿಗೆ ಅಥವಾ ಭಾವನೆಗಳಿಗೆ ಧಕ್ಕೆ ಬಂದಾಗ ಸರ್ಕಾರ ಮತ್ತೊಂದು ಇದನ್ನು ನೋಡುವಂಥ ಪ್ರಶ್ನೆ ಇಲ್ಲ. ಅವರಿಗೆ ಒಂದು ವಿಷಯಗಳನ್ನು ನಾವು ಕಮಿಷನರ್ ಹತ್ರ ತಿಳಿಸಿದ್ದೇವೆ.
ಧರ್ಮದ ಪರವಾಗಿ ಹೋರಾಟ ಮಾಡುತ್ತಿರುವಂಥ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದವರು ಯಾವ ರೀತಿಯ ಡಿಸಿಷನ್ನ ತೆಗಿತಾರೆ ನಾಳೆ ಸಾಯಂಕಾಲದ ನಂತರ, ಅದಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿ ದೇಶದೊರ್ಮೆಡು 110 ಶಾಖೆಲು ಉಪುನ ಅಜ್ಫನ್ ಡೇಟ್ಸ್ ಅಂಡ್ ನಟ್ಸ್ ಸಂಸ್ಥದ ಕುಡ್ಲದ ರಡ್ಡನೇ ಶಾಖೆ ಶುಕ್ರವಾರ ಕುಡ್ಲ ಅತ್ತವರದ ಕೋರ್ಟ್ ಬಿಲ್ಡಿಂಗ್ ಉದಿಪನಾಡು ಗಜಲ ಪರಂದು ಡ್ರೈ ಫ್ರೂಟ್ಸ್ ನಟ್ಸ್ ಬೊಕ್ಕ ಬಗೆ ಬಗೆತ ಚಾಕ್ಲೇಟ್ಲೇನು ಅಜ್ಫನ್ ಸಂಸ್ಥೆ ಗಲ್ಫ್ ಹಿಡ್ದು ಗಿರಾಕಿಲೆಗ್ ಸೀದಾ ಒದಗಾವನುಂಡು. ಕುಡ್ಲ ಅತ್ತವರದ ರಾಯಲ್ ಪ್ಲಾಜಾ ಸೂಟ್ಸ್ ಕೈತಲ್ದ ಕೋರ್ಟ್ ಬಿಲ್ಡಿಂಗ್ ಅಜ್ಫನ್ ಡೇಟ್ಸ್ ಅಂಡ್ ನಟ್ಸ್ ಅಂಗಡಿ ಶುಕ್ರವಾರ ಉದಿಪನಾಡು. ದೇಶದೊರ್ಮೆಡು 110 ಶಾಖೆ ಉಪ್ನ ಅಜ್ಫನ್ ಸಂಸ್ಥದ ಕುಡ್ಲಡು ರಡ್ಡನೇ ಶಾಖೆ ಉಂದಾದುಂಡು. ಈ ದುಂಬು ಪಂಪೆಳ್ಳು ಶಾಖೆ ಆದಿತ್ತುಂಡು. ಗಜಲ ಪರಂದು ಡ್ರೈ ಫ್ರೂಟ್ಸ್ ನಟ್ಸ್ ಬೇತೆ ಬೇತೆ ಬಗೆದ ಚಾಕ್ಲೇಟ್ ಲೇನು ಸೀದಾ ಗಲ್ಫ್ ರಾಷ್ಟ್ರ ಹೊಡೆದು ಗಿರಾಕಿಲೆಗ್ ಅಜ್ಫನ್ ಡೇಟ್ಸ್ ಅಂಡ್ ನಟ್ಸ್ ಶಾಖೆ ಒದಗಾವನುಂಡು. ಸಂಸ್ಥೆದ ಎಂಡಿ ಅಮೀರ್ ಮೊಹಮ್ಮದ್, ಆಪಲ್ ಮಾರ್ಟ್ ಎಂಡಿ ಎಕೆ ಅಹಮದ್ ಹಾಜಿ, ಉದ್ಯಮಿ ಅಬ್ದುಲ್ ರಜಾಕ್, ಕಾಸರಗೋಡು ಅಜ್ಫನ್ ಸಂಸ್ಥದ ಅಬ್ದುಲ್ ಖಾದರ್, ಸಂಸ್ಥದ ಯಜಮಾನರ್ನ ಕುಟುಂಬದಕಲು ಸಂಸ್ಥದ ಗಿರಾಕಿಲು ಉದಿಪನ ಕಾರ್ಯಕ್ರಮಟು ಪಾಲ್ದೆ ತುಂಡಿರು. Namaste, Mangalore. This is our 110th outlet opening in Attawar, and this is all our very premium dates from our farm from Saudi. Basically Ajwa, Jordan, Amber, Mabroom, then Safavi and Safari, and around Sukiri. So around 28 to 30 varieties fresh our own date farm product we have. Moreover, we have also all date byproducts, syrup, Ajwa date syrup, and all for beneficial for health purpose. So basically we are also importing other products such as dry fruits, our imported chocolates, and very exclusive and premium products that you won't find in a normal supermarket. And we hope people of Mangalore accept us in giving us them a healthy lifestyle. Thank you. ಇವತ್ತು ಇದು ಓಪನ್ ಮಾಡಿದ್ದು ಅತ್ತಾವರದಲ್ಲಿ 110 ಶಾಪ್ ಅಜ್ಫಾನ್. ಇದು ಒಳ್ಳೆ ಇದು ಈ ತಪ ಇದೆಲ್ಲ ಸೌದಿಯಿಂದ ಡೈರೆಕ್ಟು ಇದು ತೋಟದಲ್ಲಿ ಬರ್ತದೆ. ಎಲ್ಲ ಒಳ್ಳೆ ಸಾಮಾನು ಎಲ್ಲ ಇದು ನಿಮಗೆ ಅದು 110 ಶಾಪ್ ಅದು. ಇದರಲ್ಲಿ ನೀವೆಲ್ಲರೂ ಇದು ಇಲ್ಲಿ ಬರಬೇಕು. ಎಲ್ಲ ಒರಿಜಿನಲ್ ಐಟಮ್ಸು ನಿಮಗೆ ಇದು ಅಜ್ಫಾನ್ ಇವತ್ತು ಆಲ್ ಓವರ್ ಇಂಡಿಯಲ್ಲಿ ಇದು ಬ್ರ್ಯಾಂಡ್ ಅದು. ನಿಮಗೆ ಇದು ಎಲ್ಲ ಥರ ಸಹಾಯಕರಣ ಇದೆಲ್ಲ ಬೇಕು. ಬೆಳ್ತಂಗಡಿ ತಾಲೂಕು ಇಂದಬುಟ್ಟು ಗ್ರಾಮದ ಬಂಗಾಡಿ ದೇರಾಜ ಪನ್ಪುನವಲು ಕೃಷಿ ಬೊಕ್ಕ ಬಜ್ಜಿ ಪೇರದ ಮೊಹಮ್ಮದ್ ಪನ್ಪುನಾರಣ ಇಲ್ಲಾಡ್ದು 40 ಪವನ್ ಬಂಗಾರ ಕಂಡದ್ನ 3 ಆರೋಪಿಲು ಪೊಲೀಸ್ ಬಲೆಕ್ ಬೋರ್ದಿರು. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ದುಂಬಾಳ್ತಿಡು ಮೊಹಮ್ಮದ್ ಸ್ವಾಲಿ, ಯಾಹ ಬೊಕ್ಕ BH ನೌಫಲ್ ಇಂಚ 3 ಆರೋಪಿಲೇನು ಪೊಲೀಸ್ ಕೂಟ ಪತ್ತದಂಡು. ಪಗೇಲ್ಡಿ ಇಲ್ಲು ಒಂಜಿಡ್ದು ಕಾಸು ಬೊಕ್ಕ ಬಂಗಾರ ಪದ್ದೆ ಕಂಡದ್ನ ಆರೋಪಿಲೇನು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ದುಂಬಾಳ್ತದ ಪೊಲೀಸ್ ಕೂಟ ಬಂಧನ ಮಲ್ತದಂಡು. 25 ವರ್ಷದ ಮೊಹಮ್ಮದ್ ಸ್ವಾಲಿ, 32 ವರ್ಷದ ಯಾಹಿಯ, 27 ವರ್ಷದ BH ನೌಫಲ್ ಪೊಲೀಸ್ ಬಲೆಕ್ ಬುಡ್ದಿರು. ಬೆಳ್ತಂಗಡಿ ತಾಲೂಕು ಇಂದಬುಟ್ಟು ಗ್ರಾಮದ ಬಂಗಾಡಿ ದೇರಾಜ ಪನ್ಪನವಲು ಮೊಹಮ್ಮದ್ ಪನ್ಪನಾರನ ಇಲ್ಲಡ್ದು ಭಾರಿ ಬಿಲೆತ ಪದ್ದೆ ಕಂಡುದಿತ್ತಿರು. ಕೃಷಿತ ಒಟ್ಟುಗೂ ಮೊಹಮ್ಮದ್ ಬಜ್ಜಿ ಬೇರೆ ಮಲ್ತದಿತ್ತಿರು. ಅಕ್ಟೋಬರ್ 31ಕ್ಕೆ ಬೊಡೆದಿ ಜೋಕ್ಲು ಮೆಗ್ಗಿನ ನೆಚ್ಚೆಗೂ ಬಂಟ್ವಾಳದ ಉಳಿ ಗ್ರಾಮಗೂ ಪೋದಿತ್ತಿರು. ಮೊಹಮ್ಮದ್ ಕೈತಲ್ದ ತೋಟದ ಪಂತಿ ಬಿರೆಯರ ಪೋದಿತ್ತಿರು. ಬೈಯಡು ಬೊಡೆದಿ ಬತ್ತ ತೂನಗ ಕಬಾಟದ ಬಾಕಿಲ್ದ ಇದನು ಗೋದ್ರೇಜ್ ಹಿಡಿತನ 13 ಪವಂದ ನೆಕ್ಲೆಸ್, 1 ಪವಂದ ರಡ್ಡು ಚೈನ್, 1 ಪವಂದ 4 ಪಾವಲಿ, 4 ಪವಂದ 4 ಬಿಸ್ಕಟ್,
2 ಪೌಂದ ಗಟ್ಟಿ, ಅರ್ಧ ಪೌಂದ ಪಾಟ್ಲಿ, ಅರ್ಧ ಪೌಂದ ತುಂಡಾತಿನ ಕಾಜಿ ಬುಕ್ಕ ಪೆಂಡೆಂಟ್, ಅರ್ಧ ಪೌಂದ ಬಾಲೆದ ಕಿಬಿತ ಓಲೆ ಸುಮಾರು 16,05,200 ರೂಪಾಯಿ ಬೆಲೆತ 40 ಪೌಂಡ್ ಬಂಗಾರ ಪದ್ದೆ ಬುಕ್ಕ 5,200 ರೂಪಾಯಿ ಲಕ್ಕಾದಿತ್ತು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿದ್ದೀರು. ಆರೋಪಿಲು ಗಳಸದನ ಕಾರು, ಮೋಟಾರ್ ಸೈಕಲ್, 4 ಮೊಬೈಲ್, 320 ಗ್ರಾಂ ಬಂಗಾರ ಬೊಕ 1,230 ರೂಪಾಯಿನ ಪೊಲೀಸರು ಸ್ವಾಧೀನವಾಗಿ ತಂದಿರು. ಸ್ವಾಧೀನ ಮಲ್ತನ ಸುತ್ತಲಿನ ಒಟ್ಟು ಬೆಲೆ 13,75,930 ರೂಪಾಯಿ ಆದಿತ್ತದು. ಆರೋಪಿಲೇನು ಕೋರ್ಟ್ಗೂ ಹಾಜರು ಮಾಡ್ತಿದ್ದೀರು. ಸವಿತ ಸಮಾಜ ಮಣಿಪಾಲ ಆರೋಗ್ಯ ಸುರಕ್ಷಾ ಕಾರ್ಡ್ಲಿನ ಹೊಸತು ಮಲ್ಪೆರ ಅವಕಾಶ ಮಲ್ತು ಕೊರ್ತುಂಡು. ಸವಿತ ಸಮಾಜ ವಿದೇಶ ಸೌಹಾರ್ದ ಸಹಕಾರಿ ಮಣಿಪಾಲ ಸಿಗ್ನಾ ಹೆಲ್ತ್ ಇನ್ಸೂರೆನ್ಸ್ ಜೊತೆ ಸೇರಿಗೆಡು ಮಾಹೆ ಮಣಿಪಾಲ ಸಾಯದೊಟ್ಟಿಗೂ ಶುರು ಮಲ್ತನ ಸವಿತ ಸಮಾಜ ಸೊಸೈಟಿ ಆರೋಗ್ಯ ಕಾರ್ಡ್ ಹೊಸತು ಮಲ್ಪೆರೆ ಬೊಕ ಹೊಸದಾದ ಪುದರ್ ಕೊರಿಯರೆ ನವೆಂಬರ್ 30 ಅವಕಾಶ ಉಂಡು ಎಂದು ಒಡಿಪು ಜಿಲ್ಲಾ ಸವಿತಾ ಸಮಾಜದ ಪ್ರಧಾನ ಕಾರ್ಯಂತಿರು ಸದಾಶಿವ ಬಂಗೇರ ಕುರ್ಕಾಲ್ ಪಂತೇರು. ಸವಿತಾ ಸಮಾಜ ಮಣಿಪಾಲ ಆರೋಗ್ಯ ಸುರಕ್ಷಾ ಕಾರ್ಡ್ಲಿನ ಹೊಸತು ಮಲ್ಪುನ ಸವಿತಾ ಸಮಾಜ ವಿವಿಧ ದೇಶ ಸೌಹಾರ್ದ ಸಹಕಾರಿ ಮಣಿಪಾಲ ಸಿಗ್ಮಾ ಹೆಲ್ತ್ ಇನ್ಸೂರೆನ್ಸ್ ಜೊತೆ ಸೇರಿಗೆಡು ಮಾಹೆ ಮಣಿಪಾಲ ಸಾಯದೊಟ್ಟಿಗೂ ಶುರು ಮಾಲ್ತಿನ ಸವಿತಾ ಸಮಾಜ ಸೊಸೈಟಿ ಆರೋಗ್ಯ ಕಾರ್ಡ್ ಹೊಸತು ಮಲ್ಪೆರೆ ಬೊಕ್ಕ ಹೊಸದಾದ ಪುದರ್ ಕೊರಿಯರೆ ನವೆಂಬರ್ 16-30 ಕಾಂಡೆ ಒರಂಬರೆಡ್ದು ಬಯ್ಯ 5 ಅವಕಾಶ ಮಲ್ತು ಕೊಡ್ತುಂಡು. ಕೇಂದ್ರ ಆಫೀಸ್ ಸವಿತಾ ಸೊಸೈಟಿ ಅಂಬಲ್ಪಾಡಿ, ಶಾಖೆ ಲೈನ ಸವಿತಾ ಸೊಸೈಟಿ ಬಸ್ ಸ್ಟ್ಯಾಂಡ್ ಕಾರ್ಲ, ಸವಿತಾ ಸೊಸೈಟಿ ಸುಜನ್ ಪ್ಲಾಜಾ ಪರ ಬಸ್ ಸ್ಟ್ಯಾಂಡ್ ಕುಂದಾಪುರ, ಸವಿತಾ ಸೊಸೈಟಿ ಜಾಫರ್ ಟವರ್ ಕಾಪು ಮುಲ್ಪ ವ್ಯವಸ್ಥೆ ಮಲ್ತು ಕೊಡ್ತೀರಿ. ಮಣಿಪಾಲ ಸಮೂಹ ಆಸ್ಪತ್ರೆಗಳಿಗೆ ಮಾತ್ರ ಈ ಯೋಜನೆ ಲಗವಾದಿಸಿದೆ. ಮಣಿಪಾಲ ಕೆಎಂಸಿಸಿ ದಕ್ಷಿಣ ಪಿದಾಯದ ವಿಭಾಗದ ಮರ್ದರು 100 ಎಳ್ಪದಾತ್, ಒಡಿಪು ಟಿಎಂಎ ಪೈ ಆಸ್ಪತ್ರೆ ಮರ್ದರು 100 ಅಜಿಪದಾತ್ ಬೊಕ 50,000 ರೂಪಾಯಿ ಕ್ಲೈಮ್ ಪಡೆಪುನ ಯೋಜನೆ ಒಂದು ಆದಿತ್ತದು. ಕುಟುಂಬದ ಸದಸ್ಯರು ಇನ್ಸೂರ್ ಯೋಜನೆಗೆ ಸೇರಿದನ ಸೀಗ್ದ ಮರ್ದಗೆ ಅಡ್ಮಿಟ್ ಆಂಡ ಕಾಸು ಕೊರಂದೆ ಮರ್ದು ಪಡೆಪುನ ಸವಲತ್ತುಂಡು. ಈ ದುಂಬು ಮಣಿಪಾಲ ಆರೋಗ್ಯ ಸುರಕ್ಷಾ ಕಾರ್ಡ್ ಇತ್ತನಕ್ಲು ಸತ ರೇಷನ್ ಕಾರ್ಡ್ದ ನಕಲು ಬೊಕ ಕುಟುಂಬ ಸದಸ್ಯರನ ಆಧಾರ್ ಕಾರ್ಡ್ದ ನಕಲು ಬೊಕ ಪೊಸ್ತದ ಕಾರ್ಡ್ ಮಲ್ಪೆರ ಬಯಕು ನಕಲು ಕುಟುಂಬದ ರೇಷನ್ ಕಾರ್ಡ್ ನಕಲು ಬೊಕ ಮಾತ ಸದಸ್ಯರನ ಆಧಾರ್ ಕಾರ್ಡ್ ನಕಲನ್ನು ಕೊರ್ದು ಯೋಜನೆದ ಪ್ರಯೋಜನದ ತುನಿಯರೆ ಒಡಿಪು ಜಿಲ್ಲಾ ಸವಿತಾ ಸಮಾಜದ ಪ್ರಧಾನ ಕಾರ್ಯಂತಿರು ಸದಾಶಿವ ಬಂಗೇರ ಕುರ್ಕಾಲ್ ಮಾಧ್ಯಮಗೂ ತಿರಿಪಾದಿರು. ಸಮಾಜ ವಿವಿಧ ದೇಶ ಸೌಹಾರ್ದ ಸಹಕಾರಿ ಮತ್ತು ಸಿಗ್ನಾ ಹೆಲ್ತ್ ಇನ್ಸೂರೆನ್ಸ್ ಮಣಿಪಾಲ ಇವರ ಸಹಯೋಗದೊಂದಿಗೆ ಹಾಗೂ ಮಾಹೆ ಮಣಿಪಾಲ ಇವರ ಸಹಕಾರದಿಂದ ಸವಿತಾ ಸಮಾಜ ಸೊಸೈಟಿ ಆರೋಗ್ಯ ಸುರಕ್ಷಾ ಕಾರ್ಡ್ ಹೊಸದಾಗಿ ನವೀಕರಿಸಲು ಹಾಗೆ ಹೊಸದಾಗಿ ನೋಂದಾಯಿಸಲು ಈಗ ತಾನೇ ಅವಕಾಶವನ್ನು ಕಲ್ಪಿಸಲಾಗಿದೆ. ನಮ್ಮ ಸವಿತಾ ಸಮಾಜ ವಿವಿಧ ಸೌಹಾರ್ದ ಸಹಕಾರಿಯ ಕೇಂದ್ರ ಕಚೇರಿ ಅಂಬಲ್ಪಾಡಿ ಹಾಗೆ 3 ಶಾಖೆಗಳಾದ ಕುಂದಾಪುರದ ಸುಜಾನ್ ಪ್ಲಾಜಾ ಹಳೆ ಬಸ್ ಸ್ಟ್ಯಾಂಡ್ ಸಮೀಪ ಮೊದಲ ಮಹಡಿ, ಹಾಗೆ ಕಾರ್ಕಳ ಬಸ್ ಸ್ಟ್ಯಾಂಡ್ ಹತ್ತಿರ ಸವಿತಾ ಸಮಾಜ ಸೊಸೈಟಿ, ಹಾಗೆ ಕಾಪಿನ ಜಾಫರ್ ಟವರ್ ಮೊದಲ ಮಹಡಿ ಸವಿತಾ ಸಹಕಾರ ಸೊಸೈಟಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೋಂದಾಯಿತ ಶುಲ್ಕವನ್ನು ಭರಿಸಿ ಆಸಕ್ತರು ಅವರ ಆಧಾರ್ ಕಾರ್ಡ್ ಪ್ರತಿ ಹಾಗೂ ರೇಷನ್ ಕಾರ್ಡ್ ಪ್ರತಿಯನ್ನು ತಂದು ನೋಂದಾಯಿತ ಶುಲ್ಕವನ್ನು ಭರಿಸಿ ಇದರ ಸದುಪಯೋಗವನ್ನು ಪಡೆಯುವಂತೆ ಈ ಮೂಲಕ ಸವಿತಾ ಸಮಾಜದಿಂದ ವಿನಂತಿಸುತ್ತೇವೆ. ಕುಡ್ಲೆನಗರ ಸ್ಮಾರ್ಟ್ ಸಿಟಿ ಆವೊಂದುಂಡು ಆಂಡ ಅಭಿವೃದ್ಧಿ ಆಯ್ನಂಚಿನಿ ಸಮಸ್ಯೆಲು ಹೆಚ್ಚೊಂದುಂಡು. ಅತ್ತಾವರದು ಅಪ್ಪಣ್ಣ ಕಟ್ಟೆ ಪ್ರಧಾನ ಸರ್ಕಲ್ಗೆ ಬರ್ಪುನ ಮಾರ್ಗದ ಸಮಸ್ಯೆ ಅಂಚನೆ ಒರಿದಿಂಡು. ಫುಟ್ಪಾತ್ ಮಲ್ಲ ಸಮಸ್ಯೆ ಆದುಂಡು. ಮುತ್ತಪ್ಪ ದೇವಸ್ಥಾನದಲ್ಪ ರಿಕ್ಷಾ ಬೊಕ್ಕ ಕ್ಯಾಂಟೀನ್ ದಕ್ಲಿಡ್ದು ಸಾರ್ವಜನಿಕರಿಗೆ ಆಯ್ನ ಸಮಸ್ಯೆ ಬಗೆಟ್ ದೂರು ಬೈದುಂಡು. ಕುಡ್ಲನಗರುಡು ಸ್ಮಾರ್ಟ್ ಸಿಟಿ ಕೆಲಸ ನಡತುಂದುಂಡು. ಅಂಡ ಓಲು ತುಂಡಲಾವುಲು ಅವ್ಯವಸ್ಥೆ ನೆಗೆದು ತೋಜುಂದು ಅಪಾಯಗೂ ಇಡೆ ಮಲ್ತು ಕೊರೊಂದುಂಡು. ಅತ್ತವರದು ಅಪ್ಪಣ ಕಟ್ಟಿದ ಪ್ರಧಾನ ಸಿಗ್ನಲ್ ಮುಟ್ಟ ಉಪ್ಪುನ ಮಾರ್ಗುಲೆಡ್ ಸಂಚಾರ ಮಲ್ಪನೆ ಅಪಾಯವು ಸಾದಿ ಮುಲ್ಪದ ಸಮಸ್ಯೆ ಒಂಜಿರಡ್ಡತ್ತು ಜನ ನಡತೊಂದು ಪೋಪುನ ಫುಟ್ಪಾತ್ ಕೆಲಸ ನಡಪಾದು ಅವಲವಲು ಚರಂಡಿ ಚೇಂಬರ್ ಮುಚ್ಚಂದೆ ದಿತ್ತದೀತೇರು ಒಂದು ಗುತ್ತಿಗೆದಾರನ ಜವಾಬ್ದಾರಿದ ಅಂತೆ ಬೇಲೆ ಎಂದು ಪನೋಡಾಹುದು. ಅವಲೇ ಕೈತಲು ಉಪ್ಪನ ಮುತ್ತಪ್ಪ ದೇವಸ್ಥಾನದ ಕೈತಲು ತರಾವರಿ ಕ್ಯಾಂಟೀನ್ ಬೊಕ್ಕ ರಿಕ್ಷಾದಕ್ಲು ಫುಟ್ಪಾತ್ ಅಂದೆ ತೊಂದಿರು ಜನಕಲು ಬೊಕ್ಕ ಗಾಡಿ ಕೊನೊಪ್ಪನಕ್ಲಿಗೆ ಸಂಚಾರ ಸಮಸ್ಯೆ ಉಂಡಾತಂಡು. ಈ ವಿಚಾರವು ಸಂಬಂಧಪಟ್ಟದ ಜನಪ್ರತಿನಿಧಿಗಳು ಕುಡ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಮಸ್ಯೆ ಪರಿಹಾರ ಮಲ್ಪಡು ಒಂದು ಒತ್ತಾಯಕ್ಕೆಂದು ಬೈದಿದೆ. ನಗರದ ಮಾರ್ಗುಲು ಸ್ಮಾರ್ಟ್ ಆಣಲ ಜನಕಲು ಜನಪ್ರತಿನಿಧಿಗಳು ಸ್ಮಾರ್ಟ್ ಆತಜಿருந்து ಪನ್ಪುನಂಚ ಆತಂಡು.
ಸರ್ಕಾರಿ ಬಸ್ಲೆಡು ಮೊಬೈಲ್ ಕಿರಿಕಿರಿ ತಪ್ಪಾಯ್ರೆ ಕರ್ನಾಟಕ ರಾಜ್ಯ ಹೈಕೋರ್ಟ್ಗೂ ಅರ್ಜಿ ಸಂದಾಯಿನ ಮಿತ್ತು ವಿಚಾರಣೆ ನಡಪಾಯಿನ ಕೋರ್ಟು ನನ್ನ ಮಿತ್ತು ಬಸ್ಲೆಡು ಮೊಬೈಲ್ ಜೋರು ಪದದೀಪ್ ನಂಚಿ ಪಾತೆಗೂ ಬಗ್ಗು ಜೀರ್ಣ ಬಸ್ ಇರ್ದು ಅಂಚಿನ ಜಪುಡಾವಲಿಂದ ಆದೇಶ ಕೊಡ್ತಂಡು. ಈ ಆದೇಶನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಜಾರಿ ಮಾಡ್ತದಂಡು. ನನ್ನ ಮಿತ್ತು ಬಸ್ಲೆಡು ಪೋನಾಗ ಮಲ್ಲ ಸೊರಟು ಪದಕೇನು ನಂಚೈಜಿ ವಿಡಿಯೋ ತೂಪು ನಂಚೈಜಿ ಪದಕೇನುಡು ವಿಡಿಯೋ ತೂಡು ಒಂದಿತ್ತಂಡ ಇಯರ್ಫೋನ್ ಗಳಸೋಡು ರಾಜ್ಯ ಹೈಕೋರ್ಟ್ ಹೊಸ ಆದೇಶ ಕೊಡ್ತಂಡು. ಈ ಆದೇಶನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಜಾರಿ ಕಾಣದಂಡು. ಹೈಕೋರ್ಟ್ ಕೋರ್ನ ಆದೇಶ ಪ್ರಕಾರ KSRTC ಬಸ್ಲೆಡು ಪ್ರಯಾಣದ ಪೊರ್ತುಡು ಮೊಬೈಲ್ ಜೋರಾದ ಪದ್ಯಕ್ಕೇನಿರಿಜ್ಜಿ ಜೋರುದಿಂದ ಬಾಕಿದಕ್ಲಿಗೆ ಸಮಸ್ಯೆ ಹಾಕೊಂಡು ಬಾಕಿದಕ್ಲಿಗೆ ಸಮಸ್ಯೆ ಯಾರ ಬಲ್ಲಿಂದು ಹೈಕೋರ್ಟ್ ಇಂಚ ಆದೇಶ ಕೊಡ್ತಂಡು. ಸರ್ಕಾರಿ ಬಸ್ಲೆಡು ಈ ಕಿರಿಕಿರಿ ತಪ್ಪಾಯರ ಕೇಂದ್ರ ಹೈಕೋರ್ಟ್ಗೂ ಅರ್ಜಿ ಪೋದಿ ಅವೈತೆ ವಿಚಾರಣೆ ನಡಪದು ಸರ್ಕಾರಿ ಬಸ್ಸು ಈ ಕಾನೂನು ಮಲ್ತದಿರು ಜೋರು ಪದ ಪಾತ್ರಕತೆ ತಮಾಸು ಮಾತ ಕೇಂಡ ಅವೇನು ಬಂದ್ ಮಲ್ಪೆರ ಪನ್ನುಡು ಪಾತಿರಗು ಬಗ್ಗು ಜೇರ್ಂಡ ಅಕ್ಲಿನ ಬಸ್ಸರ್ದು ಜಪುಡಾವಲಿಂದು ಹೈಕೋರ್ಟ್ ಪಂತಲು. ಕುಂಬ್ಳಿಸೀಮಿದ ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ದರ್ಬಾರ್ಕಟ್ಟೆ ಇಜ್ಲಂಪಾಡಿ ಮುಲ್ಪ ಶ್ರೀ ರಾಜರಾಜೇಶ್ವರಿ ಸೇವಾ ಸಮಿತಿ ಕಟ್ಟೆರೆ ಮಹಾಸಭೆಯನ್ನು ನವೆಂಬರ್ 14 ಅಂಗಾರವಯ್ಯ 4 ಗಂಟೆಗೆ ಅಟೆಂಡ್ ಮಾಡ್ತಿದ್ದೀರು. ಟ್ರಸ್ಟ್ ಕಮಿಟಿನು ಒತ್ತೊನ್ನ ಹೊಸ ಸಮಿತಿ ಕಟ್ಟುನ ವರ್ಷದ ಆಚರಣೆ ಬಗೆಟ್ ಚರ್ಚೆ ನಡಪುಂಡು. ಭಕ್ತರು ಮಾತ ಸಭೆಟ್ ಪಾಲ್ದೆತು ನೋಡೊಂದು ಆಡಳಿತ ಮಂಡಳಿ ಪ್ರಕಟಣೆ ನೀಡಿದ ಕೇಂಡೊಂದಿರು. ಎತ್ತೆ ಕೊಡೋರ ಮುಖ್ಯಾಂಶಗಳು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜ್ ಭ್ರಮರ ಇಂಚರ ನುಡಿ ಹಬ್ಬ ಉದಿಪನ ಎಡ್ಡೆ ಬೂಕು ಪೇಪರ್ ಓದುದು ಗೇನ ಹೆಚ್ಚ ಮಲ್ತೊನಲ್ಲಿ ಪಾಠ ಬೂ ಕುಡ್ದು ಮಾತು ತಿರಿಯುನಿರೆ ಸಾಧ್ಯಜಿ ಶ್ರೀಧರ್ DS. ಕುಡ್ಲಡು ಬಿಜೆಪಿ ರಾಜ್ಯ ಪ್ರಕೋಷ್ಠದ ಚಿಂತನ ವರ್ಗ ಮುಗಿತಲ್ಲ ಆಡಳಿತ ವ್ಯವಸ್ಥೆಡು ನಮ್ಮ ಬದಲಾವಣೆ ಕನೋಡಾತಂಡು ದುಂಬುದ ಆಡಳಿತದಕ್ಲು ಯೋಜನೆಗಳಿಗೆ ವಿರೋಧಿಲಾದಿತ್ತೇರು BL ಸಂತೋಷ್. ಕುಡ್ಲ ಕೋಡಿಕಲ್ದ ನಾಗಬನತ ನಾಗನಕಲ್ಲು ದೆತ್ತು ದಕ್ಕದು ಅಶುದ್ಧ ಮಲ್ತನ ಆರೋಪಿಯನ್ನು ತುರ್ತು ಬಂಧನ ಮಲ್ಪಡು ನಾಗಬನತ ಎದುರು ಶ್ರೀ ನಾಗಬ್ರಹ್ಮ ದೈವರಿನ ಸೇವಾ ಸಮಿತಿ ನೀಡಿಟ್ಟು ಭಕ್ತರ್ನ ಪ್ರತಿಭಟನೆ. ದೇಶದೊರ್ಮೆಡು 110 ಶಾಖೆಲು ಪುನಃ ಪಿರ್ಮೆದ ಸಂಸ್ಥೆ ಅಜ್ಫನ್ ಡೇಟ್ಸ್ ಅಂಡ್ ನಟ್ಸ್ ಕುಡ್ಲದ ಅತ್ತಾವರುಡು ಕುಡ್ಲದ ರಡ್ಡನೇ ಶಾಖೆ ಉದಿಪನ. ಇಡೆಗು ಇನಿತ ನಮ್ಮ ಕುಡ್ಲ ತೊಡು ವಾರ್ತೆಯಲ್ಲಿ ಮುಗಿಂಡು ನನ್ನಲಾತು ಸುದ್ದಿ ಬಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೆಲ್.